ಕರ್ನಾಟಕ ಕೇರಳ ಗಡಿಯಾದ ತಲಪಾಡಿಯಲ್ಲಿ ಭುಗಿಲೆದ್ದ ಗಡಿ ಗಲಾಟೆ ಕೊನೆಗೂ ಇತ್ಯರ್ಥಗೊಂಡು ಕರ್ನಾಟಕದಿಂದ ಹೇಳಲಾಗುತ್ತಿದ್ದ ಸುಮಾರು 1 ಎಕರೆಗಿಂತಲೂ ಮಿಕ್ಕ ಸ್ಥಳ ಕಾಸರಗೋಡು ಜಿಲ್ಲೆಗೆ ಲಭಿಸಿದೆ. ಉಭಯ ಜಿಲ್ಲೆಗಳ ಉದಯದ ಬಳಿಕ ಈ ಸ್ಥಳಗಳಲ್ಲಿ ಯಾವುದಾದರೂ ಗಲಾಟೆ ಅಥವಾ ಅಪಘಾತ ಸಂಭವಿಸಿದ್ರೂ ಎರಡು ಜಿಲ್ಲೆಗಳ ಪೊಲೀಸರು ಅದು ನಮ್ಮದಲ್ಲ ಎಂದು ಹೇಳಿ ಕೈ ತೊಳೆಯುತ್ತಿದ್ರು. ಇದು ಭಾರಿ ಸಮಸ್ಯೆಗೆ ಕಾರಣವಾಗ್ತಾ ಇತ್ತು. ಇದೀಗ ಕೊರೋನಾ ವೈರಸ್ ಲಾಕ್ಡೌನ್ ಹಿನ್ನೆಲೆಯಲ್ಲಿ ಎರಡು ಜಿಲ್ಲೆಗಳ ಗಡಿ ಸಮಸ್ಯೆ ಎದುರಾದಾಗ ಇದರ ಜೊತೆಯಾಗಿ ವರ್ಷಗಳಿಂದೀಚೆಗೆ ನಡೆಯುತ್ತಿದ್ದ ಗಡಿ ತರ್ಕ ಕೂಡ ಇತ್ಯರ್ಥವಾಗಿದೆ. ಈ ಸಂದರ್ಭ ವಿ4 ನ್ಯೂಸ್ನೊಂದಿಗೆ ಪ್ರತಿಕ್ರಿಯಿಸಿದ ಕಾಸರಗೋಡು ಜಿಲ್ಲಾಧಿಕಾರಿ ಅವರು ಮಾತನಾಡಿ, ಉಭಯ ಜಿಲ್ಲೆಗಳ ಗಡಿ ತರ್ಕವೊಂದು ಇದೀಗ ಮುಕ್ತಾಯಗೊಂಡಿದೆ. ಮಾತ್ರವಲ್ಲ, ಉಭಯ ಜಿಲ್ಲೆಗಳ ತಪಾಸಣಾ ಕೇಂದ್ರಗಳು ಕೂಡ ಸಮೀಪದಲ್ಲೇ ಇರುವ ಕಾರಣ ಸಮಸ್ಯೆಗಳಿಗೆ ವಿಳಂಬವಿಲ್ಲದೆ ಇತ್ಯರ್ಥವನ್ನ ಕಾಣಲು ಕೂಡ ಸಾಧ್ಯವಿರುವುದಾಗಿ ಅವರು ಹೇಳಿದರು.